ಎಸ್, ಉಡುಪಿಯ ಪಡುಬಿದ್ರಿ ಭಾಗದಲ್ಲೂ ಕೂಡ ಉತ್ತಮವಾಗಿ ರೆಸ್ಪಾನ್ಸ್ ಸಿಗ್ತಾ ಇದೆ. ತರಕಾರಿ ದಿನಸಿ ಅಂಗಡಿಗಳು ಕೂಡ ಬಂದ್ ಆಗಿದೆ. ಇನ್ನು ಪೊಲೀಸ್ ಠಾಣೆ ಬಳಿಯ ಒಂದು ಕೋಳಿ ಮಾಂಸ ಮಾರಾಟ ಅಂಗಡಿ ಮಾತ್ರ ಓಪನ್ ಆಗಿತ್ತು. ಅಗತ್ಯ ವಸ್ತುಗಳ ಅಂಗಡಿಗೆ ಓಪನ್ ಮಾಡೋದಕ್ಕೆ ಜಿಲ್ಲಾಡಳಿತ ಗ್ರೀನ್ ಸಿಗ್ನಲ್ ಅನ್ನ ಕೊಟ್ಟಿತ್ತು. ಆದರೆ ಜನರ ಸಂಚಾರ ಇಲ್ಲದೆ, ವ್ಯಾಪಾರ ವಹಿವಾಟು ಇಲ್ಲದ ಕಾರಣ ಅಗತ್ಯ ವಸ್ತುಗಳು ಬಾಗಿಲನ್ನ ಹಾಕಿದ್ವು. ಕೇವಲ ಮೆಡಿಕಲ್, ಹಾಲು ಮತ್ತು ಪೇಪರ್ ಸ್ಟಾಲ್ಗಳೇನಿದ್ವು ಅವುಗಳು ಮಾತ್ರ ಕಾರ್ಯಾಚರಣೆಯನ್ನ ಮಾಡ್ತಾ ಇದ್ವು. ಮುಂಜಾನೆ ಮುಚ್ಚಲು ಸೂಚನೆ ಕೊಟ್ಟಿದ್ರು ಪೊಲೀಸರು ಎನ್ನುವಂತಹ ವಿಚಾರಗಳು. ಆದರೆ ಜನರ ಓಡಾಟ ಇಲ್ಲದ ಕಾರಣ, ವ್ಯಾಪಾರ ವಹಿವಾಟು ಇಲ್ಲದ ಕಾರಣ ಎಲ್ಲರೂ ಕೂಡ ಬಾಗಿಲನ್ನ ಹಾಕಿದ್ದಾರೆ ಎನ್ನುವಂತಹ ಡೀಟೇಲ್ಸ್ ಕೂಡ ಬರ್ತಾ ಇದೆ. ಪಡುಬಿದ್ರಿಗೆ ಸಂಬಂಧಪಟ್ಟ ಹಾಗೆ ದಕ್ಷಿಣ ಕನ್ನಡ ಮತ್ತು ಉಡುಪಿ ಎರಡೂ ಜಿಲ್ಲೆಗಳಲ್ಲೂ ಕೂಡ ಉತ್ತಮವಾಗಿ ರೆಸ್ಪಾನ್ಸ್ ಸಿಗ್ತಾ ಇರುವಂತಹ ವಿಚಾರವನ್ನ ನಾವು ನೋಡಬಹುದು. ಪಡುಬಿದ್ರಿಯಲ್ಲೂ ಕೂಡ ಜನರ ಓಡಾಟ ಇರಲ್ಲ. ಯಾವಾಗಲೂ ಕೂಡ ಜನನಿಬಿಡವಾಗಿದ್ದಂತಹ ಪ್ರದೇಶಗಳೆಲ್ಲವೂ ಕೂಡ ನೀರವ ಮೌನವನ್ನ ಹೊದ್ದುಕೊಂಡು ಮಲಗಿರುವಂತಹ ವಿಚಾರಗಳನ್ನ ನಾವು ನೋಡ್ತಾ ಇದ್ದೇವೆ. ಹೆದ್ದಾರಿಯಲ್ಲೂ ಕೂಡ ವಾಹನಗಳ ಸಂಚಾರ ಬಹಳಷ್ಟು ಕಡಿಮೆಯಾಗಿದೆ. ಲಾಕ್ಡೌನ್ ಮೊದಲ 2 ಹಂತಗಳಲ್ಲಿ ಕಂಡು ಬರ್ತಾ ಇದ್ದಂತಹ ಸನ್ನಿವೇಶಗಳು ಹೇಗಿತ್ತೋ ಅದೇ ರೀತಿಯ ಸನ್ನಿವೇಶಗಳು ಬಹುತೇಕ ಜಿಲ್ಲೆಯ ಭಾಗಗಳಲ್ಲಿ ಮತ್ತೆ ಕಂಡು ಬರ್ತಾ ಇದೆ ಎನ್ನುವಂತಹ ವಿಚಾರವನ್ನು ನಾವು ನೋಡಬಹುದು. ಇಷ್ಟು ದಿನಗಳ ಕಾಲ ಏನು ಲಾಕ್ಡೌನ್ ಹಂತ ಹಂತವಾಗಿ ಸಡಿಲಿಕೆ ಆಗ್ತಾ ಇದೆ ಎನ್ನುವಂತಹ ಕಾರಣಕ್ಕಾಗಿ ಹೊರಗಡೆ ಬಂದು ಓಡಾಡ್ತಾ ಇದ್ದಂತಹ ಜನರೆಲ್ಲರೂ ಕೂಡ ಈಗ ಮತ್ತೆ ಒಂದು ದಿನದ ಬ್ರೇಕ್ ಅನ್ನ ತೆಗೆದುಕೊಂಡಿದ್ದಾರೆ. ಇವತ್ತು ಯಾರು ಕೂಡ ಅನಗತ್ಯವಾಗಿ ಹೊರಗಡೆ ಬರ್ತಾ ಇಲ್ಲ. ಬಹುತೇಕ ಕಡೆಗಳಲ್ಲಿ ನಾವು ಗಮನಿಸಬಹುದು, ನಿನ್ನೆ ಎಲ್ಲಾ ಅಂಗಡಿ ಮಳಿಗೆಗಳಲ್ಲಿ, ಮುಂಗಟ್ಟುಗಳಲ್ಲಿ ವ್ಯಾಪಾರ ವಹಿವಾಟು ಜೋರಾಗಿತ್ತು. ನಾಳೆಯ ದಿನ ಏನಾಗುತ್ತೆ ಎನ್ನುವಂತಹ ಒಂದು ಆತಂಕದಲ್ಲಿ ಎಲ್ಲರೂ ಕೂಡ ನಿನ್ನೆಯೇ ತಮಗೆ ಬೇಕಾದಂತಹ ವಸ್ತುಗಳನ್ನ ಖರೀದಿ ಮಾಡುವಂತಹ ಪ್ರಕ್ರಿಯೆಗಳನ್ನ ಮಾಡಿದ್ರು. ಸೊ ಅದರ ಪರಿಣಾಮವಾಗಿ ಇವತ್ತು ಯಾರಿಗೂ ಕೂಡ ಮನೆಯಿಂದ ಹೊರಗಡೆ ಬರಬೇಕಾಗಿರುವಂತಹ ಅವಶ್ಯಕತೆ ಬಂದಿಲ್ಲ. ಹೀಗಾಗಿ ಎಲ್ಲರೂ ಕೂಡ ಇವತ್ತು ಮನೆಯಲ್ಲೇ ಕುಳಿತುಕೊಂಡಿದ್ದಾರೆ. ರಜಾ ದಿನ ಕೂಡ ಹೌದು. ಸೊ ಎಲ್ಲರೂ ಕೂಡ ತಮ್ಮ ತಮ್ಮ ಮನೆಗಳಲ್ಲೇ ಕುಳಿತು ಈ ಒಂದು ಸಾಮಾಜಿಕ ಅಂತರವನ್ನ ಕಾಪಾಡಿಕೊಳ್ಳುವಂತಹ ನಿಟ್ಟಿನಲ್ಲಿ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ ಎನ್ನುವಂತಹ ವಿಚಾರವನ್ನ ನೋಡಬಹುದು.